ಪತ್ತನಾಜಿ ಎನ್ನುವ ತಿಂಗಳಲ್ಲಿ ತುಳುನಾಡಿನಲ್ಲಿ ಯಾವುದೇ ರೀತಿಯ ದೈವಗಳ ಕೋಲ ತಂಬಿಲಗಳು ನಡೆಯುವುದಿಲ್ಲ. ಸುಮಾರು 3 ತಿಂಗಳ ಕಾಲ ತುಳುನಾಡಿನಲ್ಲಿ ಪತ್ತನಾಜಿ ಮುಂದುವರಿದು ದೀಪಾವಳಿಯ ವೇಳೆಗೆ ಅದು ಮುಕ್ತಾಯವಾಗುತ್ತೆ. ಆದರೆ ಪತ್ತನಾಜಿಯ ತಿಂಗಳಲ್ಲೂ ಕೂಡ ತುಳುನಾಡಿನ ಕೆಲವು ದೈವಗಳಿಗೆ ಮಾತ್ರ ನೇಮೋತ್ಸವ ನಡೀತದೆ. ಬುದ್ಧರ್ ನೇಮ ಎಂದು ಇದನ್ನು ಕರೆಯಲಾಗುತ್ತದೆ. ಕೆಲವು ದೇವಸ್ಥಾನಗಳಲ್ಲಿ ಮಾತ್ರವೇ ಈ ನೇಮ ನಡೆಯುತ್ತೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ತುಳುನಾಡಿನಲ್ಲಿ ಹಲವು ಪ್ರಕಾರದ ದೈವಗಳಿದ್ದು ಅವುಗಳಲ್ಲಿ ಕೆಲವು ಪ್ರಧಾನ ದೈವಗಳೆಂದು ಗುರುತಿಸಲ್ಪಟ್ಟಿವೆ. ರಾಜನ್ ದೈವ ಎಂದು ಕರೆಯುವ ಈ ದೈವಗಳ ಚಾವಡಿಗಳಲ್ಲಿ ಪುದುವಾರ್ ನೇಮ ನಡೆಯುತ್ತೆ. ಪುದುವಾರ್ ಅಂದ್ರೆ ಹೊಸ ಅಕ್ಕಿ ಊಟ ಎನ್ನುವ ಕನ್ನಡ ಅರ್ಥ ಬರುತ್ತೆ. ಉಳ್ಳಾಕುಲು, ಪಿಲಿಚಾಮುಂಡಿ, ಶಿರಾಡಿ ದೈವ ಹೀಗೆ ಕೆಲವು ಪ್ರಧಾನ ದೈವಗಳ ಸ್ಥಾನಗಳಲ್ಲಿ ಮಾತ್ರವೇ ಈ ಪುದುವಾರ್ ನೇಮ ನಡೆಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರಮಂಗಲ ಸಮೀಪದ ಪಡುಮಲೆಯ ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನದ ವ್ಯಾಪ್ತಿಗೆ ಬರುವ ಪಿಲಿಚಾಮುಂಡಿ ದೈವಸ್ಥಾನದಲ್ಲೂ ಈ ಪುದುವಾರ್ ನೇಮೋತ್ಸವವು ಪ್ರತಿ ವರ್ಷವೂ ತುಲಾ ಸಂಕ್ರಮಣದಂದು ನಡೆಯುತ್ತದೆ. ದೈವಸ್ಥಾನಕ್ಕೆ ಸಂಬಂಧಪಟ್ಟ ಗ್ರಾಮಸ್ಥರ ಜೊತೆಗೆ ಇತರ ಗ್ರಾಮದ ಜನ ಕೂಡ ಈ ಪುದುವಾರ್ ನೇಮವನ್ನು ನೋಡಿ ದೈವ ಹೊಸಕ್ಕಿಯ ಊಟ ಸ್ವೀಕರಿಸಿದ ಬಳಿಕ ಗ್ರಾಮಸ್ಥರೆಲ್ಲ ಸೇರಿ ಹೊಸಕ್ಕಿ ಊಟ ಮಾಡೋದು ಈ ನೇಮೋತ್ಸವದ ಹಿಂದಿರುವ ಉದ್ದೇಶವೂ ಆಗಿದೆ. ಪಿಲಿಚಾಮುಂಡಿ ದೈವವು ತುಳುನಾಡಿನಲ್ಲಿ ಅತ್ಯಂತ ಪ್ರಭಾವಶಾಲಿ ದೈವವಾಗಿದ್ದು ಸ್ತ್ರೀ ಪ್ರಧಾನ ದೈವವಾಗಿರುವುದರಿಂದ ದೇವಿಯ ಪ್ರತಿರೂಪವಾಗಿಯೂ ಈ ದೈವವನ್ನ ಆರಾಧಿಸಿಕೊಂಡು ಬರಲಾಗುತ್ತಿದೆ. ಅತ್ಯಂತ ಆಕರ್ಷಕ ಮುಖವರ್ಣಿಕೆಯನ್ನ ಜೊತೆಗೆ ರೌದ್ರ ರೂಪದ ಈ ದೈವದ ನರ್ತನವು ದೈವದ ಮೇಲಿನ ಭಯ ಭಕ್ತಿಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ನೇಮೋತ್ಸವ ಪ್ರಾರಂಭವಾಗುವ ಮೊದಲು ಕ್ಷೇತ್ರದ ಪ್ರಧಾನ ದೈವಗಳಾದ ಕಿನ್ನಿಮಾಣಿ ಪೂಮಾಣಿ ದೈವದ ನಡೆಯಲ್ಲಿ ಪ್ರಾರ್ಥನೆ ನೆರವೇರಿದ ಬಳಿಕ ಪಿಲಿಚಾಮುಂಡಿ ದೈವದ ನರ್ತನ ಸೇವೆ ಆರಂಭಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ದೈವವು ಗ್ರಾಮದ ಹಿರಿಯರನ್ನ ಮತ್ತು ದೈವಕ್ಕೆ ಸಂಬಂಧಪಟ್ಟವರಲ್ಲಿ ಕೆಲವು ವಿಚಾರಗಳನ್ನ ಹೇಳುವ ಮತ್ತು ಸೂಚಿಸುವ ಮೂಲಕ ಭೂಮಿಯ ಮೇಲೆ ತನ್ನ ಇರುವಿಕೆಯನ್ನು ಪ್ರಕಟಪಡಿಸುತ್ತದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24/7 ಪುತ್ತೂರು.